ಎಸ್.ಡಿ.ಎಂ ರೆಸಿಡೆನ್ಷಿಯಲ್ ಪಿ.ಯು ಕಾಲೇಜ್ ಇಲ್ಲೂ ಕೂಡ ಹಾಗೇನೆ ಬೆಸ್ಟ್ ಆಫ್ ದಿ ಬೆಸ್ಟ್ ಪರ್ಸೆಂಟೇಜ್ ಬಂದಿರುವಂಥದ್ದು. ಇದೀಗ ಸೈನ್ಸ್ ವಿದ್ಯಾರ್ಥಿ ಆಗಿರುವಂತಹ ಪ್ರೀತಮ್ ಇದ್ದಾರೆ. ಇವರು ಕೂಡ ಸೈನ್ಸ್ ಅಲ್ಲಿ 592 ಅಂಕ ಬಂದಿರುವಂಥದ್ದು. ಎಸ್.ಡಿ.ಎಂ ಪಿ.ಯು ಕಾಲೇಜ್ ಎರಡು ಕಡೆಗಳು ಹೋಗಿದ್ವಿ ನಾವು. ಇಲ್ಲೂ ಕೂಡ ಹಾಗೆ, ಅಲ್ಲೂ ಕೂಡ ಬೆಸ್ಟ್ ಆಫ್ ದಿ ರಿಸಲ್ಟ್ ಸಿಕ್ಕಿದ್ದು, ಇಲ್ಲಿ ಕೂಡ ಸಿಕ್ಕಿದೆ. ಸೊ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್. ಆಕ್ಚುಲಿ ನಾನು ಎಲ್ಲ ಕಡೆ ಇಂಟರ್ವ್ಯೂ ಮಾಡಿದ್ದು ಹೆಣ್ಮಕ್ಳನ್ನ, ಎಲ್ಲ ಕಡೆ ಅವರೇ ರ್ಯಾಂಕ್ ಹೋಲ್ಡರ್ ಆಗಿದೆ. ಬಟ್ ಇದು ಫಸ್ಟ್ ಹುಡುಗನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಸೊ ಅನ್ಕೋತಿದ್ದೇನೆ ಎಲ್ಲ ಕಡೆ ಹುಡುಗಿರೇ ಇದ್ದಾರೆ ಅಂತ, ಬಟ್ ಇಲ್ಲ, ಹುಡುಗರು ಕೂಡ ರೇಸ್ ಅಲ್ಲಿ ಇದ್ದಾರೆ. ಸೊ ಹೇಗನಿಸ್ತು ರಿಸಲ್ಟ್ ನೋಡಿ? ಚೆನ್ನಾಗ್ ಅನಿಸ್ತು, ಒಂಥರ ಖುಷಿ ಆಯ್ತು. ಅದು ಪ್ರಿನ್ಸಿಪಲ್ ಒಂದೇ ಸತಿ ಸರ್ಪ್ರೈಸ್ ಕೊಟ್ಟಿದ್ರು. ಮನೆಯವರು ಎಲ್ಲರೂ ಖುಷಿಯಾಗಿದ್ರು. ಇಷ್ಟೇ ಎಕ್ಸ್ಪೆಕ್ಟ್ ಇತ್ತ? ಸ್ವಲ್ಪ ಕಡಿಮೆನೇ ಇತ್ತು, ಅದೇ ಜಾಸ್ತಿ ಜಾಸ್ತಿ ಬಂತು. ಓಕೆ, ಇದಕ್ಕಿಂತ ಕಡಿಮೆ ಅಂದ್ರೆ ನೀವು ನಿರೀಕ್ಷೆಗಿಂತ ಜಾಸ್ತಿನೇ ಬಂತು. ಹೌದು, ಒಂದೆರಡು ಮಾರ್ಕ್ಸ್ ಕಡಿಮೆ ಬರುತ್ತೆ ಅಂತ ಜಾಸ್ತಿ. ಸೊ ಓಕೆ, ಮತ್ತೆ ನೀವು ರಿವ್ಯಾಲ್ಯೂಷನ್ ಹಾಕುವಂತ ಚಾನ್ಸ್ ಇಲ್ಲ. ಇಲ್ಲ, ಓಕೆ, ಎಲ್ಲಿ, ಯಾವ ಊರು? ನಮ್ದು ಬಳ್ಳಾರಿ. ಬಳ್ಳಾರಿ. ಓಕೆ, ಹೇಗಿದೆ ರೆಸಿಡೆನ್ಷಿಯಲ್ ಎಸ್.ಡಿ.ಎಂ? ಎಲ್ಲ ಚೆನ್ನಾಗಿದೆ. ಎಲ್ಲ ಫ್ರೆಂಡ್ಸ್ ಎಲ್ಲ ಬೇರೆ ಬೇರೆ ಕಡೆಯಿಂದ ಆದ್ರೂ ಬಹಳ ಜಲ್ದಿ ಫ್ರೆಂಡ್ಸ್ ಆಗಿದ್ದಾರೆ. ಒಂಥರ ಎಲ್ಲ ಎನ್ವಿರಾನ್ಮೆಂಟ್ ಚೆನ್ನಾಗಿದೆ, ಫ್ರೆಂಡ್ಲಿ ಎಲ್ಲ, ಎಲ್ಲರೂ ಬಹಳ ಫ್ರೆಂಡ್ಲಿಯಾಗೇ ಇರ್ತಾರೆ. ತರ. Okay. ಆಮೇಲೆ ಒಳ್ಳೆ ಎಜುಕೇಶನ್, ಬರೀ ಎಜುಕೇಶನ್ ಅಲ್ಲ, ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಕೊಡ್ತಾರೆ. ಮನೆಯಲ್ಲಿ ಹೇಗಿತ್ತು ರೆಸ್ಪಾನ್ಸ್? ಮನೇಲಿ ಎಲ್ಲ ಇಲ್ಲ, ಫೋನ್ ಮಾಡಿದ್ದೆ. ಎಲ್ಲರೂ ಖುಷಿಯಾಗಿದ್ರು. ಏನ್ ಹೇಳಿದ್ರು? ನಾರ್ಮಲ್ ಪೇರೆಂಟ್ಸ್ ಎಲ್ಲ ಚೆನ್ನಾಗಿ ತೆಗ್ದಿದ್ಯಾ, ಎಲ್ಲರೂ ಹೇಳಿದ್ರು ಚೆನ್ನಾಗಿ ತೆಗ್ದಿದ್ಯಾ ಅಂತ ಹೇಳಿದ್ರು. ನೆಕ್ಸ್ಟ್ ಏನು ಪ್ಲಾನ್ಸ್ ಇರೋದು? ನೆಕ್ಸ್ಟ್ ಇಂಜಿನಿಯರಿಂಗ್. ಓಕೆ, ಅದಕ್ಕೆಲ್ಲ ಪ್ರಿಪರೇಷನ್ಸ್ ಆಗ್ತಾ ಇದೆಯಾ? ಸಿಟಿ. ಅದೇ ಫುಲ್ ಫ್ಲೆಡ್ಜ್ ಆಗಿ ಸೀಟ್ಗೆ ರೆಡಿ ಆಗ್ತಾ ಇದ್ದೀರಾ? ಸಿಟಿಗೆ. ಪ್ರೀತಮ್ ನಂತರ ನಿಖಿಲ್ ಎಂ ಇದ್ದಾರೆ. ಇವರು ಕೂಡ ಹಾಗೇನೆ ಸೈನ್ಸ್ ಇದರಲ್ಲಿ ವಿಭಾಗದಲ್ಲಿ 589 ಅಂಕವನ್ನು ಪಡೆದಿರುವಂತದ್ದು. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್. ಯಾವರು? ನಮ್ದು ಬ್ಯಾಂಗ್ಳೂರ್. ಓಕೆ, ಸೂಪರ್. ಸೊ ಅಲ್ಲಿಂದ ಇಲ್ಲಿ ಬಂದಿದ್ದೀರಾ, ಒಳ್ಳೆ ಸ್ಟಡೀಸ್ ಇದೆ. ಆಕ್ಚುಲಿ ಹೌದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಅದು ಕೂಡ ಮಂಗಳೂರು, ಧರ್ಮಸ್ಥಳ, ಬೆಳ್ತಂಗಡಿ ಎಲ್ಲ ಬೆಸ್ಟ್ ಆಫ್ ದಿ ಎಜುಕೇಶನ್ ಸಿಗುವಂಥದ್ದು. ಎಲ್ಲಿ ಎಲ್ಲ ಫಾರಿನ್ ಅಥವಾ ಸಿಟಿಗೆ ಹೋಗಬೇಕಾಗಿಲ್ಲ. ಸೊ ಎಸ್.ಡಿ.ಎಂ ಕೂಡ ಒನ್ ಆಫ್ ದಿ ಬೆಸ್ಟ್ ಕಾಲೇಜ್. ಇಷ್ಟು ಮಾರ್ಕ್ಸ್ ಸಿಕ್ಕಿದೆ, ಎಷ್ಟು ನಿಮ್ದು ನಿರೀಕ್ಷೆ ಇತ್ತು? ನನ್ನ ಆಕ್ಚುಲಿ ಲ್ಯಾಂಗ್ವೇಜ್ ಅಲ್ಲಿ ಇನ್ನೊಂದು ಸ್ವಲ್ಪ 2 ಮಾರ್ಕ್ಸ್ ಬರಬೇಕಾಗಿತ್ತು. ಎಕ್ಸ್ಪೆಕ್ಟೆಡ್ ರೇಂಜಿಗೆ ಬಂದಿದೆ, ತುಂಬಾ ಖುಷಿ. ಇನ್ನು ಬರ್ಬೇಕಾಗಿತ್ತು ಅನ್ನೋದು ಕೂಡ ಇತ್ತು. ಇತ್ತು, ಆದ್ರೆ ಬಂದಿದೆ, ಖುಷಿ. ಇದರಲ್ಲಿ ಖುಷಿ ಕಾಣ್ತಾ ಇದೆ. ಸೊ ಫಸ್ಟ್ ನಿಮ್ಗೆ ಇಲ್ಲಿ ಮಾರ್ಕ್ಸ್ ನೋಡಿದಾಗ ಆ ಮೂಮೆಂಟ್ ಹೇಗಿತ್ತು? ಮಾರ್ಕ್ಸ್ ನೋಡಿದಾಗ ಆಕ್ಚುಲಿ ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ ಇಷ್ಟು ತೆಗ್ದಿರೋದು. ಅದು ಸೈನ್ಸ್ ಅಲ್ಲಿ ಇಷ್ಟು ಮಾರ್ಕ್ಸ್ ತೆಗ್ದಿರೋದು ತುಂಬಾ ಖುಷಿ ಆಯ್ತು. ಅಪ್ಪ ತುಂಬಾ ಖುಷಿಯಾಗಿದ್ದಾರೆ. ನಮ್ಗೆ ತುಂಬಾ ಖುಷಿಯಾಗಿದೆ ಅಂದ್ರೆ ಅಪ್ಪಂಗೆ. PCMC. ಓಕೆ, ನೆಕ್ಸ್ಟ್ ಏನಿದೆ ಫ್ಯೂಚರ್ ಪ್ಲಾನ್? ನಾನು ಇಂಜಿನಿಯರಿಂಗ್ ಹೋಗ್ಬೇಕು ಅಂತ ಇದ್ದೀರಾ? ಅದಕ್ಕೆಲ್ಲ ಯಾವ ತರ ಪ್ರಿಪರೇಷನ್ಸ್ ಆಗ್ತಾ ಸಿಟಿ ಸ್ಟಡೀಸ್ ಮಾಡ್ತಾ ಇದ್ದೀರಾ? ಸೊ ಊರಿಂದ ಬಂದ್ರ ಅಪ್ಪ ಅಮ್ಮ ಅಥವಾ ನೆಕ್ಸ್ಟ್ ಹೋಗ್ಬೇಕು ನಾವೇ, ಸಿಟಿ ಮುಗಿಸಿ ಹೋಗಿ. ನಿಮ್ಮ ಕಾಲೇಜ್ ರೆಸ್ಪಾನ್ಸ್ ಹೇಗಿತ್ತು ನಿಮ್ಮ ಮಾರ್ಕ್ಸ್ ನೋಡಿ? ಕಾಲೇಜ್ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು. ಮೇನ್ ರೀಸನ್ ಅಂದ್ರೆ ನಮ್ಮ ಪ್ರಿನ್ಸಿಪಲ್ ಸರ್, ಅವರು ಟೈಮ್ಗೆ ಮೋಟಿವೇಶನ್ ಕೊಟ್ಟರು. ನಮಗೂ ಓದಬೇಕು ಅಂತ ಅನಿಸ್ತು. ಮತ್ತೆ ಪೇರೆಂಟ್ಸ್ ಸಪೋರ್ಟ್ ಕೂಡ ಇತ್ತು ತುಂಬಾ. ಅಪ್ಪ ತುಂಬಾ ಖುಷಿಯಾಗಿದ್ದಾರೆ. ಹೇಗಿದೆ ನಮ್ಮ ಎಸ್.ಡಿ.ಎಂ ಒನ್ ಆಫ್ ದಿ ಬೆಸ್ಟ್ ಕಾಲೇಜ್, ಟಾಪ್ 10 ಬೆಸ್ಟ್ ಕಾಲೇಜಲ್ಲಿ ಓದ್ತಾ ಇದ್ದೀವಿ ನಾವು. ತುಂಬಾ ಖುಷಿ ಇದೆ. ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. CET ಹಂಗೆ ಬರುತ್ತೆ ಅಂತ ಎಕ್ಸ್ಪೆಕ್ಟೆಡ್ ಇದೆ. ಸೊ ಕೇಳಿದ್ರಲ್ಲ, ಪ್ರತಿಯೊಬ್ಬರ ಮಾತಲ್ಲಿ ಕೂಡ ಎಸ್.ಡಿ.ಎಂ ಸ್ಟೂಡೆಂಟ್ಸ್ ಮಾತಲ್ಲಿ ಪ್ರತಿಯೊಬ್ಬರು ಕೂಡ ಹೆಮ್ಮೆ ಇದೆ ಎಸ್.ಡಿ.ಎಂ ಬಗ್ಗೆ. ಬೆಸ್ಟ್ ಆಫ್ ದಿ ಕಾಲೇಜಿಗೆ ನಾವು ಸೆಲೆಕ್ಟ್ ಮಾಡಿದ್ದೀವಿ, ಹಾಗಾಗಿ ನಮಗೆ ಒಳ್ಳೆ ರಿಸಲ್ಟ್ ಕೂಡ ಬಂತು. ಜೊತೆಗೆ ನಮ್ಮ ಸ್ಟಡೀಸ್ಗೆ ಎಲ್ಲ ರೀತಿಯ ಸಪೋರ್ಟ್ ಅನ್ನು ಕೂಡ ಎಸ್.ಡಿ.ಎಂಸ್ನ ಫ್ಯಾಕಲ್ಟಿ ಕೊಡ್ತೀವಿ ಅಂತ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಅವರ ಮುಂದಿನ ಫ್ಯೂಚರ್ ಬ್ರೈಟ್ ಅಂತ ಆಶಿಸ್ತಾ, ವನೀಶ್ ಹಾಗೂ ಪ್ರಸಾದ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಉಜಿರೆ, ಬೆಳ್ತಂಗಡಿ.